ಬಂಟ್ವಾಳ ತಾಲೂಕಿನ ವೀರಕಂಬ ಗ್ರಾಮದ ಗಾಣದ ಮೂಲೆ ಎಂಬಲ್ಲಿ ಅಕ್ರಮ ಕಲ್ಲು ಗಣಿಗಾರಿಕೆ ನಡೆಸುವ ಹುನ್ನಾರ ನಡೆಯುತ್ತಿದ್ದು, ಜಲ್ಲಿ ಕ್ರಷರ್ಗಾಗಿ ಈಗಾಗಲೇ ಸ್ಥಳದಲ್ಲಿ ದೊಡ್ಡ ಗಾತ್ರದ ಯಂತ್ರಗಳು ಸ್ಥಳದಲ್ಲಿ ಬಂದು ನಿಂತಿದ್ದರಿಂದ ನಮ್ಮ ಅನುಮಾನಕ್ಕೆ ಪುಷ್ಟಿ ನೀಡಿದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಗ್ರಾಮಸ್ಥರಾದ ಮಹೇಶ್ ಶೆಟ್ಟಿ, ಪ್ರದೀಪ್ ಆಳ್ವ, ಐತಪ್ಪ ಶೆಟ್ಟಿ, ಅಬ್ದುಲ್ ಹಮೀದ್, ರಾಮಣ್ಣ ವಿಟ್ಲ, ಶಶೀಂದ್ರ ಶೆಟ್ಟಿ ಮೊದಲಾದವರು ಬಿಸಿ ರೋಡಿನಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿ ಅಕ್ರಮ ಕಲ್ಲು ಗಣಿಗಾರಿಕೆಯ ಬಗ್ಗೆ ಆತಂಕವನ್ನ ವ್ಯಕ್ತಪಡಿಸಿದ್ರು. ವೀರಕಂಬ ಗ್ರಾಮ ಪಂಚಾಯತ್ ಕಟ್ಟಡದ ಹಿಂಭಾಗದಲ್ಲಿಯೇ ನಡೆಯಬಹುದಾದ ಈ ಅಕ್ರಮ ಕಲ್ಲು ಗಣಿಗಾರಿಕೆಯ ಜಮೀನು ಇದ್ದು, ಅಕ್ರಮ ಸಕ್ರಮದಲ್ಲಿ ಈ ಜಮೀನನ್ನ ಸ್ಥಳೀಯರಾದ ವಸಂತ ಮತ್ತು ಕೃಷ್ಣಪ್ಪ ಪೂಜಾರಿ ಎಂಬುವರು ಪಡೆದುಕೊಂಡಿದ್ದಾರೆ. ಈ ಜಮೀನಿನ ಪಕ್ಕ ಪಂಚಾಯತ್ ಕಚೇರಿ ಮಾತ್ರವಲ್ಲ, ದೇವಸ್ಥಾನ, ಸೊಸೈಟಿ, ಅಂಚೆ ಕಚೇರಿ, ಕಲ್ಲಡ್ಕ, ಕಾಂಜಂಗಾಡ್ ರಾಜ್ಯ ಹೆದ್ದಾರಿ, ಅರಣ್ಯ ಪ್ರದೇಶ ಮತ್ತು ಹಲವಾರು ವಾಸ್ತವ್ಯದ ಮನೆಗಳಿವೆ ಎಂದರು. ಕಲ್ಲು ಗಣಿಗಾರಿಕೆಗೆ 2017-18ರಲ್ಲಿ ಸ್ಫೋಟಕ ಬಳಸದೆ ಕಲ್ಲು ಬಂಡೆ ತೆರವುಗೊಳಿಸಿ ಸಾಗಾಟ ಮಾಡಲು ಗ್ರಾಮ ಪಂಚಾಯತ್ ನಿರಾಕ್ಷೇಪಣಾ ಪತ್ರ ನೀಡಿದ್ದಾರೆ. ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಕ್ರಷರ್ಗೆ ಅನುಮತಿ ನೀಡಿರುವುದಿಲ್ಲ ಎಂದು ಮಾಹಿತಿ ಹಕ್ಕಿನಲ್ಲಿ ಮಾಹಿತಿ ನೀಡಿದೆ. ಆದರೆ ಸ್ಥಳದಲ್ಲಿ ದೊಡ್ಡ ಗಾತ್ರದ ಯಂತ್ರಗಳು ಬಂದು ನಿಂತಿದ್ದು, ರಸ್ತೆ ಕೂಡ ನಿರ್ಮಿಸಲಾಗಿದೆ. ಅಕ್ರಮವಾಗಿ ಗಣಿಗಾರಿಕೆ ನಡೆಯುವ ಎಲ್ಲಾ ಲಕ್ಷಣಗಳು ಗೋಚರಿಸುತ್ತಿದೆ ಎಂದ ಅವರು, ಈ ಬಗ್ಗೆ ಜಿಲ್ಲಾಧಿಕಾರಿ, ಗಣಿ ಇಲಾಖೆ, ಬಂಟ್ವಾಳ ತಹಶೀಲ್ದಾರ್ ಸಹಿತ ಎಲ್ಲ ಇಲಾಖೆಗಳಿಗೂ ಮನವಿ ಮಾಡಿದ್ದು ಯಾವುದೇ ಸ್ಪಂದನೆ ಸಿಕ್ಕಿಲ್ಲ ಎಂದು ಆರೋಪಿಸಿದ್ದಾರೆ. ಅಕ್ರಮ ಸಕ್ರಮ ಜಮೀನಿನಲ್ಲಿ ಕೃಷಿ ಮಾಡಲು ಮಾತ್ರ ಅವಕಾಶವಿದ್ದು ಗಣಿಗಾರಿಕೆ ಮಾಡುವಂತಿಲ್ಲ. ಇದನ್ನ ತಕ್ಷಣ ತಹಶೀಲ್ದಾರರು ತಡೆ ಹಿಡಿಯಬೇಕು. ಇಲ್ಲದಿದ್ದಲ್ಲಿ ತಾಲೂಕು ಕಚೇರಿ, ಗ್ರಾಮ ಪಂಚಾಯತ್ಗೆ ಮುತ್ತಿಗೆಯನ್ನ ಹಾಕಿ ಪ್ರತಿಭಟನೆಯನ್ನ ನಡೆಸಲಾಗುವುದು ಎಂದು ರಾಮಣ್ಣ ವಿಟ್ಲ ಈ ಸಂದರ್ಭ ಎಚ್ಚರಿಸಿದ್ರು. ಅದು ಕೂಡ ನಿಜವಾಗಿ ಅಕ್ರಮ ಸಕ್ರಮದಲ್ಲಿ ಕೊಡಬೇಕಾದ್ರೆ ಕೃಷಿ ಮಾಡಿದರೆ ಕೃಷಿ ಎಲ್ಲ ಅಕ್ರಮವನ್ನು ಸಕ್ರಮ ಮಾಡು. ಇದು ಕಲ್ಲಿರುವಂಥ ಬಂಡೆಯನ್ನು ಎಲ್ಲ ಮೊದಲಿಂದಲೇ ಇದು ಮಾಡುವಾಗಲೇ ಮೋಸ ಮಾಡಿ ಅವರು ಅಕ್ರಮ ಸಕ್ರಮದಲ್ಲಿ ಅವರು ಹಕ್ಕುಪತ್ರವನ್ನು ಪಡೆದಿರ್ಬೋದು. ಈಗ ಅವರು ಮಾಡೋದಿಲ್ಲ, ಹೋರೆ ಮಾಡುವವರೇ ಕೇರಳದ ದೊಡ್ಡ ದನಿಗಳಾಗಿರ್ಬೋದು ಅಂತ ನನಗೆ ನೋಡಿದಾಗ ಅಷ್ಟು ಹಣೆಲ್ಲ ಹಾಕಿ ಅಷ್ಟು ಮಾಡಿ ಇವರು ಮಾಡಿದಲ್ಲ, ಕೇರಳದವರಿಗೆ ಮಾರಾಟ ಲೀಸ್ ಏನು ಮಾಡಿದ್ದಾರೆ. ಇದಕ್ಕೆ ಅಧಿಕಾರಿಗಳು ಶಾಮೀಲಾಗಿದೆ, ಗ್ರಾಮ ಪಂಚಾಯತ್ ಶಾಮೀಲು ಫಸ್ಟಿಗೆ ಆಗಿದೆ. ಈಗ ಅವರು ಊರಿನವರಲ್ಲಿ ಗಲಾಟೆ ಮಾಡೋದು ಹೇಳ್ತಾರೆ, ಒಂದು ಕೊಟ್ಟಿದ್ದಾರೆ ಅವತ್ತು ಬಂಡೆ ಹೊಡಿಲಿಕ್ಕೆ, ಅದು ಕೊಡುವಾಗ ಯಾವ ಕೋರೆ ಮಾಡುವ ಅದೇ ರೀತಿ ಕೊಡುವುದು ಶಾಮೀಲು. ಈಗ ನಾವು ಊರಿನವರೆಲ್ಲ ಇದು ಗಲಾಟೆ ಮಾಡಿದ್ರೆ ನೀವು ನಾವು ಕೊಡುವುದಿಲ್ಲ ಅಂತೇಳಿ ಅವರು ಬೆನ್ನು ಹಿಂದೆ ಹಾಕುವಂಥ ಕೆಲಸ ಈಗ ಪಂಚಾಯತಿಯಲ್ಲಿ ಮಾಡಿದೆ. ನಾವೀಗ ನಮಗೆ ಈಗ ಇರೋದು ಗ್ರಾಮ ಪಂಚಾಯತ್, ಆ ಗ್ರಾಮದವರಿಗೆ ಗ್ರಾಮ ಪಂಚಾಯತಿ ನಮಗೆ ಸರ್ಕಾರ, ಸ್ಥಳೀಯ ಆಡಳಿತ ಅಂತ ಹೇಳಿದ್ರೆ ನಮಗೆ ಇರೋದು ಗ್ರಾಮ ಪಂಚಾಯತ್, ನೇರ ಕಾರಣವೇ ಗ್ರಾಮ ಪಂಚಾಯತ್. ನಾವೇಳ್ತಾ ಇರೋದು ಈ ಕಲ್ಲ ಕೊರೆ ಮೊನ್ನೆಯಿಂದ ಬರದಿಂದ ಮೆಷನ್ಗಳೆಲ್ಲ ಬರ್ತಾ ಇದೆ, ಜಾಸ್ತಿ ಮೆಷನ್ಗಳೆಲ್ಲ ಬರ್ತಾ ಇದೆ. ನಾವು ದಿನ ಹೋಗೋದು ನಮ್ಮದು ಆಚೆ ಮಾಡಿ. ಸಂದೀಪ್ ಸಾಲ್ಯಾನ್, V4 News 24/7 ಬಂಟ್ವಾಳ.